ನಿಂಗೆ ಉಂಟಲ್ಲ ರಿಯಲ್ ಆಗಿ ತಾಕತ್ತಿದ್ರೆ ಡೈರೆಕ್ಟ್ ಆಗಿ ಬರ್ಬೇಕು. ನಂಗೆ ನಿನ್ನ ಅಲ್ಲಿ ಕಮೆಂಟ್ಸ್ ಅಲ್ಲಿ ಫೋನ್ ನಂಬರ್ ಹಾಕು, ಫೋನ್ ನಂಬರ್ ಹಾಕಿದ ನಂತರ ನಂಗೆ ಕಾಲ್ ಮಾಡು, ಡೈರೆಕ್ಟ್ ಬಾ. ಅದು ಬಿಟ್ಟು ಅಲ್ಲಿ ಬಂದು ನೀನು ಕಮೆಂಟ್ ಬಾಕ್ಸ್ ಅಲ್ಲಿ ಬಂದು ನೀನು ಧಮಕಿ ಹಾಕುದಲ್ಲ, ಇದು ನಿನ್ಗೆ ತಾಕತ್ ಅಂತ ಹೇಳುದಿಲ್ಲ, ಗೊತ್ತಾಯ್ತಾ? ನಾನು ಅಶ್ವಿನ್ ಪರವಾಗಿ ಒಳ್ಳೇದು ಮಾತನಾಡಿದ್ದೆ, ಅದೇನು ನಿಂಗೆ ನೋಡ್ಲಿಕ್ಕೆ ಸಂಕಟವ ಕತ್ತೆ? ನೀನು ಒಂದೇ ವಿಡಿಯೋದಲ್ಲಿ ಹೇಗೆ ಜಡ್ಜ್ ಮಾಡಿದಿ ನನ್ನ ಒಂದು ವಿಡಿಯೋವನ್ನು ಬಂದು ಹೇಗೆ ದೊಡ್ಡವರಿಗೆಲ್ಲ ಅವಳು ರೆಸ್ಪೆಕ್ಟ್ ಕೊಡುದಿಲ್ಲ ಅಂತ ಹೇಳಿ. ಬಾಕಿ ರಘು, ಗಿಲ್ಲಿ, ಕಾವ್ಯ ಮತ್ತೆ ಮಲ್ಲಮ್ಮ ಮತ್ತೆ ಚಂದ್ರಪ್ರಭಾ ಅವ್ರ ಹತ್ರ ಎಲ್ಲ ಹೇಗೆ ಒಳ್ಳೇದಿದ್ಲು. ಅವಳಿಗೆ ಮರ್ಯಾದೆ ಕೊಟ್ರೆ ಖಂಡಿತವಾಗ್ಲೂ ಅವಳು ಮರ್ಯಾದೆ ಕೊಡ್ತಾಳೆ. ಅವಳನ್ನು ಪ್ರೀತಿ ಮಾಡಿದ್ರೆ ಖಂಡಿತವಾಗ್ಲೂ ಅವಳು ಕೂಡ ಪ್ರೀತಿ ಮಾಡ್ತಾಳೆ. ಮರ್ಯಾದೆ ಕೊಟ್ಟು ಮರ್ಯಾದಲ್ಲಿ ಮಾತಾಡಿದ್ದೆ ನೀನು ಏಕವಚನದಲ್ಲಿ. ಇವಳು ಯಾರಿಗೆ ಎಲ್ಲರಿಗೆ ಅದ್ರ ಒಳಗಡೆ ಯಾರಿಗೆ ರೆಸ್ಪೆಕ್ಟ್ ಕೊಡ್ತಾಳೆ ಇವಳು? ಫಸ್ಟ್ ಆಫ್ ಆಲ್ ನೀನು ಹೇಳು, ನೀನು ಅವಳ ಪರವಾಗಿ ನಿನ್ನೆ ದೊಡ್ಡ ಜನರಾಗಿ ಮಾತನಾಡಿದಲ್ಲ, ನೀನು ಹೇಳು. ನೀನು ಹೇಳ್ತಿಲ್ಲ ಅವಳು ರಕ್ಷಿತಾ ಶೆಟ್ಟಿ ಯಾರಿಗೆ ಸಹ ಮರ್ಯಾದೆ ಕೊಡುದಿಲ್ಲ ಅಂತ ಹೇಳಿ. ಇವಳು ಅಶ್ವಿನಿ ಗೌಡ ಬೇರೆಯವರಿಗೆ ಎಷ್ಟು ಮರ್ಯಾದೆ ಕೊಡ್ತಾಳೆ? ಇವಳು ಏಕವಚನದಲ್ಲಿ ಮಾತನಾಡ್ಬಹುದು ನಿನ್ನ ಲೆಕ್ಕದಲ್ಲಿ. ಬೇರೆಯವರು ಇವಳಿಗೆ ಏಕವಚನ ಮಾತನಾಡಬಾರ್ದಂತ ಏನು ರೂಲ್ಸ್ ಇದೆ? ನಂಗೆ ಕೇಳ್ತಾನೆ, ಅವಳಿಗೆ ಕತ್ತೆ ವಯಸ್ಸು ಹೇಳ್ತಿರಲ್ಲ, ನಿಮ್ಮ ವಯಸ್ಸು ಎಷ್ಟಂತ. ಯಾಕೆ ನೀನ್ ನಂಗೆ ಗಂಡು ಹುಡುಕ್ತೇನಾ ನೀನ್ ನನ್ನ ವಯಸ್ಸು ಕೇಳಲಿಕ್ಕೆ? ಅವಳು ಬೇರೆಯವರಿಗೆ ಎಲ್ಲ ಇದ್ ಮಾಡುವಾಗ, ಈಗ ನಾನು ಮೊನ್ನೆ ಹೇಳಿದ್ದೆ, ಅವಳು ಅಶ್ವಿನಿ ಗೌಡ ನಾನು ನೋಡಿದ್ರೆ ಆಗುದಿಲ್ಲ ಅಂತ ಹೇಳಿದ್ರೆ ಅವಳನ್ನು ಜಾತಿ ನಿಂದನೆ ಮಾಡಿದಾಳೆ. ಎಸ್ ಕ್ಯಾಟಗರಿ ಹೇಳಿದಲ್ಲಿ ಮೊನ್ನೆ ಅಮಾವಾಸ್ಯೆ ಅಂತ ಹೇಳಿದಾಳೆ. ಇದೆಲ್ಲ ಹೇಳುವ ಅಗತ್ಯ ಉಂಟಾ? ಇದು ನಿಜವಾಗ್ಲೂ ಉಂಟಲ್ಲ ಸುದೀಪ್ ಸರ್, ನಾಳೆದು ಇದ್ರಲ್ಲಿ ವೀಕೆಂಡ್ ಅವರದ್ದು ಕ್ಲಾಸ್ ಇರ್ತದಲ್ಲ, ಆಗ ಈ ಒಂದು ವಿಷಯವನ್ನು ಅಶ್ವಿನಿ ಗೌಡಗೆ ಮಾತನಾಡುವಾಗ ನಿಂದನೆ ಮಾಡೋದು ಏನು ಅಗತ್ಯ ಉಂಟಾ? ಬಿಗ್ ಬಾಸ್ಗೆ ಎಲ್ಲರನ್ನು ಯಾಕೆ ಕರೆಯೋದು? ಜಾತಿ ನಿಂದನೆ ಮಾಡ್ಲಿಕ್ಕೆ ಅಥವಾ ಬಾಡಿ ಶೇಮಿಂಗ್ ಅಥವಾ ಕಲರ್ ಬಗ್ಗೆ ಎಲ್ಲ ಅಮಾವಾಸ್ಯೆ ಎಲ್ಲ ಹೇಳಿಕ್ಕೆ ಅಗತ್ಯ ಉಂಟು ಇವಳಿಗೆ? ಇವಳು ಯಾರು ಅವಳಿಗೆ ಅಮಾವಾಸ್ಯೆ ಅಂತ ಹೇಳುವವಳು ಯಾರು ಇವಳು? ಒಂಜಿ ವೇಳೆ ರಕ್ಷಿತಾ ಶೆಟ್ಟಿಗ್ ಬೊಡ್ಚಾನಿನ ನೆರ್ಪುನಾಂಡ ಹೇಟ್ ಕಮೆಂಟ್ಸ್ ಮನ್ಪುನಾಂಡ ಬಾಕಿದಕ್ ನನ್ನ ಹೇಟರ್ಸ್ ನಿಕುಲು ಖಂಡಿತವಾದ ಹೇಟರ್ಸ್ ನಕ್ಲಿಗೆ ರಿಪ್ಲೈ ಮನ್ಪೊಡೆ ಹೊರರೆ ಅನ್ ಕಾಂಡೆ ಪುರ ಯಾನ್ ಕಮೆಂಟ್ಸ್ ತುಪ್ಪುಜೆ ಹೊರರೆ ನೈಟ್ ತುಪ್ಪ್ಯಾನ್ ಫ್ರೀ ಉಪ್ಪುನಾಗ. ಸೊ ಒಂಜಿ ವೇಳೆ ಯಾನ್ ತೂತಿಜ್ಜಿನಾಂಡಲ ಅಲ್ಲ ಫ್ಯಾನ್ಸ್ ಏರು ಮಾತ ಉಳ್ಳೇರು ಖಂಡಿತವಾಗ್ಲ ಈ ಹೇಟರ್ಸ್ ನಕ್ಲಿ ರಿಪ್ಲೈ ಮನ್ಪೊಡು ಎನ್ನ ಫುಲ್ಲು ನಿಕ್ಲಿ ಸಪೋರ್ಟ್ ಉಂಡು. ತುಳುನಾಡದಕ್ಲಿಗೆ ಏರ್ಲ ಇನ್ಸಲ್ಟ್ ಮಂತ್ ನಾಂಡ ಅಂಚಿದ ಗಟ್ಟದಕ್ಲು ಬರ್ತದೆ ನಿಕುಲು ಖಂಡಿತವಾಗ್ಲ ಬುಡ್ರೆ ಬಲ್ಲಿ ಎನ್ನ ಕಂಪ್ಲೀಟ್ ನಿಕ್ಲಿಗೆ ಸಪೋರ್ಟ್ ಉಂಡು. ತುಳುನಾಡಿಗೆ ಇನ್ಸಲ್ಟ್ ಆಯರೆ ಬಿಲ್ಕುಲ್ ನಿಕುಲ ಬುಡ್ರೆ ಬಲ್ಲಿ. ಓಕೆ, ಜೈ ತುಳುನಾಡು. ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಸೌಖ್ಯ ಅಂತ ಭಾವಿಸ್ತೇನೆ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕುಡ್ಲಾ ಫ್ಯಾಮಿಲಿ ವ್ಲಾಗ್ಸ್. ಇವತ್ತು ಮತ್ತೆ ಕನ್ನಡದಲ್ಲಿ ವಿಡಿಯೋ ಮಾಡ್ತಿದ್ದೇನೆ. ಯಾಕಂದ್ರೆ ನಿನ್ನೆ ನಂಗೆ ನೈಟಿಗೆ ಒಬ್ಳು ತುಂಬಾ ಧಮಕಿ ಹಾಕಿದ್ದಾಳೆ ಕಮೆಂಟ್ಸ್ ಅಲ್ಲಿ. ಇವಳು ಮೋಸ್ಟ್ಲಿ ಅಶ್ವಿನಿ ಗೌಡದು ಮನೆ ಕೆಲಸದವಳಾಗಿರ್ಬೇಕು. ಒಟ್ರಾಸಿ ಬಂದು ಇಲ್ಲಿ ಕಮೆಂಟ್ಸ್ ಹಾಕ್ತಾರೆ ಮತ್ತೆ ಧಮಕಿ ಹಾಕ್ತಾರೆ. ನಮ್ಗೆ ಅದನ್ನು ಹೋಗಿ ಇದು ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಡ್ಬೋದು. ಯಾಕಂದ್ರೆ ಆ ರೀತಿ ಎಲ್ಲ ಕಮೆಂಟ್ ಬಾಕ್ಸ್ ಅಲ್ಲಿ ಬಂದು ಹೇಳಲಿಕ್ಕಿಲ್ಲ, ಗೊತ್ತಾಯ್ತಾ? ನಮ್ಗೆ ಧಮಕಿ ಹಾಕ್ಲಿಕ್ಕಿಲ್ಲ. ಫಸ್ಟ್ ಆಫ್ ಆಲ್ ನಾವು ಏನೇ ಒಂದು ವಿಷಯ ಇದ್ರು ಅದನ್ನು ಪಾರದರ್ಶಕವಾಗಿ ಜನರಿಗೆ ತಿಳಿಸುವಂತಹ ಕೆಲಸ ಮಾಡುದು. ಯೂಟ್ಯೂಬರ್ ಅಂದ್ರೆ ಸುಮ್ಮನೆಲ್ಲ ಯೂಟ್ಯೂಬ್ ಅಲ್ಲಿ ಬಂದು ನಮ್ಗೆ ಒಟ್ರಾಸಿ ಬೇರೆಯವರ ಬಗ್ಗೆ ಎಲ್ಲ ಹೇಳಿಕ್ಕೆ ಆಗುದಿಲ್ಲ. ಇದ್ದದನ್ನು ಇದ್ದಾಗೇನೆ ಹೇಳಿದ್ರೆ ಎದ್ದು ಬಂದು ಎದೆಗೆ ಒಡೆದ್ನಂತೆ, ಆ ರೀತಿ ಆಯ್ತು ಇವರದೆಲ್ಲ ಕತೆ. ನಂಗೆ ನಿನ್ನೆ ಬಂದು ಒಬ್ಳು ನೈಟ್ಗೆ ತುಂಬಾ ಕಮೆಂಟ್ಸ್ ಬಂದಿದೆ. ಅದು ಲಾಸ್ಟ್ ವೀಕ್ ಇದು ನೀವು ನೋಡಿಯೇ ಇರ್ಬೋದು. ಒಂದು ಲಾಸ್ಟ್ ವೀಕ್ ಅಲ್ಲ, ಈ 3-4 ದಿವಸದ ಹಿಂದೆ ಮಾಡಿದಂತಹ ವಿಡಿಯೋಗೆ ಆಲ್ಮೋಸ್ಟ್ ಒಂದು 3:30 ತನಕ ಅಲ್ಲಿ ಕಮೆಂಟ್ಸ್ ಬಂದಿದೆ. ಹಾಗಾಗಿ ಕಮೆಂಟ್ಸ್ ಮೇಲಿಂದ ಮೇಲೆ ಬರ್ತಾ ಇರ್ತದೆ. ನಾನು ಯಾವುದಕ್ಕೂ ರಿಪ್ಲೈ ಕೊಡುದಿಲ್ಲ, ಎಲ್ಲದಕ್ಕೂ ಲೈಕ್ಸ್ ಬಂದಿದೆ ನನ್ನದು. ಮತ್ತೆ ಅವರವರೇ ಮಾತನಾಡಿಕೊಂಡಿದ್ದಾರೆ, ಅದ್ರಲ್ಲಿ ಕಮೆಂಟ್ಸ್ಗೆ ರಿಪ್ಲೈ ಅವರವರೇ ಮಾಡಿಕೊಂಡಿದ್ದಾರೆ. ರಕ್ಷಿತನ ಪರವಾಗಿ ಹೈಯೆಸ್ಟ್ ಒಂದು 95% ಒಳ್ಳೆನೆ ಒಂದು ಪಾಸಿಟಿವ್ ಕಮೆಂಟ್ಸ್. ನಂಗೆ ಅದನ್ನು ಅಷ್ಟೊಂದು ನಾನು ತಲೆ ಕೆಡಿಸ್ಕೊಳ್ಳುದಿಲ್ಲ, ಅಂದ್ರೆ ಅದೆಲ್ಲ ಇದ್ದದೆ ಅಂತ ಹೇಳಿ. ಆದ್ರೆ ಇವಳ ಹೆಸರು ಸರಿತಾ ಅಂತ ಬರ್ತದೆ, ಅದರಲ್ಲಿ ಡಿವಿ ಅಂತ ಇರ್ತದೆ. ಮೇನ್ ಪ್ರೊಫೈಲ್ಗೆ ಹೋಗಿ ನೋಡುವಾಗ ಸರಿತಾ ಅಂತ ಬರ್ತದೆ. ಫಸ್ಟಿಗೆ ನಂಗೆ ಅವಳಿಗೆ ಒಂದು ಕ್ಲಾಸ್ ತಗೊಳ್ಬೇಕು, ಅದರ ನಂತರ ನಾನು ನೆಕ್ಸ್ಟ್ ಇದು ಬಿಗ್ ಬಾಸ್ ಇದು ನಾನು ಮಾತನಾಡ್ತೇನೆ. ಯಾಕಂದ್ರೆ ನಮ್ಮದು ಇದೇ ಕಂಟೆಂಟ್ ಅಲ್ಲ. ನಾವು ಯೂಟ್ಯೂಬರ್ ಅಂತ ಹೇಳಿದ ನಂತರ ನಮ್ಗೆಲ್ಲ ನನ್ನ ಬ್ಲಾಗ್ ಅಲ್ಲಿ ಬರ್ತದೆ. ಕುಕಿಂಗ್, ಡಾನ್ಸ್, ಆಕ್ಟಿಂಗ್, ನಮ್ಮದು ಎಲ್ಲ ಬ್ಲಾಗ್ ಬರ್ತದೆ. ಯಾಕೆ ಬಿಗ್ ಬಾಸಿನ ಬಗ್ಗೆನೆ ನಾವು ಮಾತನಾಡ್ತಿದ್ದೇವೆ ಅಂದ್ರೆ, ಯಾಕಂದ್ರೆ ನಮ್ಮ ಕರಾವಳಿ ಹುಡುಗಿ ಅಲ್ಲಿದ್ದಾಳೆ, ನಾವೆಲ್ಲ ಅಭಿಮಾನಿಗಳು. ಸೊ ಅವಳಿಗೆ ಏನೇ ಆದ್ರೂ ಅಲ್ಲಿ ಅನ್ಯಾಯ ಆಗ್ತಿದ್ರು ನಾವು ವಾಯ್ಸ್ ರೈಸ್ ಮಾಡಿ ನಾವು ಮಾತನಾಡ್ಲೇಬೇಕಾಗ್ತದೆ. ಯಾಕಂದ್ರೆ ಒಂದು ಅಭಿಮಾನಿ ಹೇಳಿದ ನಂತರ ಅವಳಿಗೆ ಅಲ್ಲಿ ಏನೆಲ್ಲ ಫೇಸ್ ಮಾಡ್ತಿದ್ದಾಳೆ, ಅವಳಿಗೆ ಪಾಪ ಅವಳ ಹಿಂದೆ ಏನೆಲ್ಲ ಮಾತನಾಡ್ತಿದ್ದಾರೆ ಅವಳಿಗೆ ಗೊತ್ತಿರುವುದಿಲ್ಲ. ಆದ್ರೆ ನಾವು ನೋಡ್ತೇ ಇರ್ತೇವಲ್ಲ, ಹಾಗಾಗಿ ನಾವು ಅಲ್ಲಿ ತಪ್ಪಾದದನ್ನು ಖಂಡಿತವಾಗ್ಲೂ ನಾವು ಯೂಟ್ಯೂಬ್ ಮುಖಾಂತರವಾಗಿ ಹೇಳ್ತೇವೆ. ಇದೇ ಒಂದು ನಮ್ಗೆ ಕಂಟೆಂಟ್ ಇಟ್ಕೊಂಡು ಇದನ್ನೇ ಲೈಫ್ ಲಾಂಗ್ ಇಟ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ಆದ್ರೆ ಆ ಹುಡುಗಿಯ ಪರವಾಗಿ ನನ್ಗೆ
ಖಂಡಿತವಾಗ್ಲೂ ನಾನು ವಾಯ್ಸ್ ರೈಸ್ ಮಾಡಿ ಮಾತನಾಡ್ತೇನೆ. ಸರಿತಾ, ನೀನು ಸರಿ ಇದ್ದೀಯಾ? ಫಸ್ಟ್ ನಿಂಗೆ ಒಂದು ಬಾ, ತುಂಬಾ ನಿಂಗೆ ನನ್ನ ಹತ್ರ ಜಗಳ ಮಾಡಿ ತುಂಬಾ ಟಯರ್ಡ್ ಆಗಿರ್ಬಹುದು, ದಣಿ ಆಗಿರ್ಬಹುದು. ತಗೋ ಒಂದು ಚೊಂಬು ನೀರು ಕುಡಿ, ಚೆಮ್ಮಂತೆ ಒಂದು ಚೊಂಬು ನೀರು ಕುಡಿ, ಆಯ್ತಾ? ಕುಡಿದ್ಯಾ? ಈಗ ನೀನ್ ನಂಗೆ ನಿನ್ನೆ ಒಂದು ಕಮೆಂಟ್ಸ್ ಹಾಕಿದ್ಯಲ್ಲ, ಅಲ್ಲಿ ಬಾರಿ ದೊಡ್ಡ ಧಮಕಿ ಹಾಕಿದ್ಯಲ್ಲ. ಇಲ್ಲಿ ನೀವೆಲ್ಲರೂ ನೋಡಿ, ಒಂದು ಸ್ಕ್ರೀನ್ ಶಾಟ್ ಹಾಕ್ತೇನೆ ನೋಡಿ. ಅವಳು ಯಾವ ರೀತಿ ರಕ್ಷಿತನಿಗೆ ಬೈದಿದ್ದಾಳೆ ಅಂತ ಹೇಳಿ. ಅದ್ರ ನಂತರ ಕಂಟಿನ್ಯೂಸ್ಲಿ ನಂಗೆ ಕಮೆಂಟ್ಸ್ ಆಗ್ತಿದ್ಲು. ನಾನು ನಿನ್ನೆ ನೈಟ್ಗೆ ನಾನು ಫ್ರೀ ಇದ್ದೆ, ಹಾಗಾಗಿ ನಂಗೆ ಎಲ್ಲ ಯಾವುದೇ ಒಂದು ಕಮೆಂಟ್ಸ್ ಬರುವಾಗ ನೋಟಿಫಿಕೇಶನ್ ಬರ್ತದೆ. ಹಾಗಾಗಿ ಇವಳಿಗೆ ಎಷ್ಟು ಪುರ್ಸೊತ್ತಿದೆ ಅಂದ್ರೆ, ಕಂಟಿನ್ಯೂಸ್ಲಿ ನಾನು ಹಾಕಿದಾಗೆ ಬೆನ್ನಿಗೆ ಇವಳು ರಿಪ್ಲೈ ಮಾಡ್ತಿದ್ದಾಳೆ. ಅಂದ್ರೆ ಅಷ್ಟು ಪುರ್ಸೊತ್ತುಂಟು ಇವಳಿಗೆ. ನಂಗೆ ಇವರಷ್ಟು ಪುರ್ಸೊತ್ತಿರುವುದಿಲ್ಲ. ಬೆಳಿಗ್ಗೆ ನಾನು ನನ್ನ ಕೆಲಸದಲ್ಲಿ ನಾನು ಬಿಸಿ ಇರ್ತೇನೆ. ನಾನು ಇಡೀ ದಿನ ಇದ್ರಲ್ಲಿ ಯೂಟ್ಯೂಬ್ ಅಲ್ಲೇ ಮಾಡುವವಳಲ್ಲ, ನನ್ನದು ಬೇರೆ ಸಹ ವರ್ಕ್ ಇದೆ ನನ್ನದು. ಓಕೆ, ಸೊ ನೈಟ್ ಆಗುವಾಗ ನಮ್ಗೆ ಸಹ ಒಂದು ಫ್ರೀ ಇರ್ತದೆ. ಅವಾಗ ನಾನು ಎಂತೆಲ್ಲ ಬಂದಿದೆ ಕಮೆಂಟ್ಸ್ ಅಂತ ನಾನು ರೀಡ್ ಮಾಡ್ತೇನೆ. ನನ್ನದು ಕಮೆಂಟ್ಸ್ ಇದು 3 ಐಡಿಯನ್ನು ನಾನು ಬೇರೆಯವರಿಗೇನೆ ಜನ ಕೊಟ್ಟಿದ್ದೇನೆ, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್. ಆದ್ರೆ ನೈಟ್ ನಾನು ಫ್ರೀ ಇರುವಾಗ ನಾನು ಕೂಡ ಕಮೆಂಟ್ಸ್ ರೀಡ್ ಮಾಡ್ತೇನೆ. ಹೀಗೆಲ್ಲ ಕಮೆಂಟ್ಸ್ ಬರುವಾಗ ನಾನಂತಲ್ಲ ಬೇರೆ ಯಾರು ಸಹ ಬಿಡುದಿಲ್ಲ. ಓಕೆ, ಸೊ ನಾವು ಕಮೆಂಟ್ಗೆ ರಿಯಾಕ್ಷನ್ ನಾನು ಜಾಸ್ತಿ ಕೊಡುದಿಲ್ಲ, ಯೂಟ್ಯೂಬ್ ಅಲ್ಲಿ ಕೊಡುದಿಲ್ಲ, ಆದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೊಡ್ತೇನೆ. ಯಾಕಂದ್ರೆ ಕೆಟ್ಟದಾಗಿ ಪದ ಬಳಕೆ ಮಾಡಿದ್ರೆ ಖಂಡಿತವಾಗ್ಲೂ ನಾನು ರಿಯಾಕ್ಷನ್ ವಿಡಿಯೋ ಕೊಡ್ತೇನೆ. ಯಾಕಂದ್ರೆ ಅವರದು ಬಾಯಿಗೆ ಬಂದಾಗಿ ಹೇಳುವಾಗ ನಾವು ಸುಮ್ಮನೆ ತಲೆ ತಗ್ಗಿಸಿ ಕೂತ್ಕೊಳ್ಳೋ ಜಾಯಮಾನ ಫಸ್ಟ್ ಆಫ್ ಆಲ್ ನನ್ನದಲ್ಲ. ನಂಗೆ ಅದ್ರ ನಂತರ ಇವಳು ಹಾಕ್ತಾ ಇದ್ದಾಳೆ ಕಮೆಂಟ್ಸ್, ಅದ್ರ ನಂತರ ಡಿಲೀಟ್ ಮಾಡ್ತಾ ಇದ್ದಾಳೆ, ಹಾಕ್ತಾ ಇದ್ದಾಳೆ, ಡಿಲೀಟ್ ಮಾಡ್ತಾ ಇದ್ದಾಳೆ. ಇವಳಿಗೆ ಮೋಸ್ಟ್ಲಿ ಒಳ್ಳೆ ಪುರ್ಸೊತ್ತಿರ್ಬೇಕು. ನಾನು ಅವಳಿಗೆ ಒಂದೇ ಹೇಳುದು, ನಿಂಗೆ ಉಂಟಲ್ಲ ರಿಯಲ್ ಆಗಿ ತಾಕತ್ತಿದ್ರೆ ಡೈರೆಕ್ಟ್ ಆಗಿ ಬರ್ಬೇಕು. ನಂಗೆ ನಿನ್ನ ಅಲ್ಲಿ ಕಮೆಂಟ್ಸ್ ಅಲ್ಲಿ ಫೋನ್ ನಂಬರ್ ಹಾಕು, ಫೋನ್ ನಂಬರ್ ಹಾಕಿದ ನಂತರ ನಂಗೆ ಕಾಲ್ ಮಾಡು, ಡೈರೆಕ್ಟ್ ಬಾ. ಅದು ಬಿಟ್ಟು ಅಲ್ಲಿ ಬಂದು ನೀನು ಕಮೆಂಟ್ ಬಾಕ್ಸ್ ಅಲ್ಲಿ ಬಂದು ನೀನು ಧಮಕಿ ಹಾಕುದಲ್ಲ, ಇದು ನಿನ್ಗೆ ತಾಕತ್ ಅಂತ ಹೇಳುದಿಲ್ಲ, ಗೊತ್ತಾಯ್ತಾ? ನಾನು ಅಶ್ವಿನಿ ಪರವಾಗಿ ಒಳ್ಳೆದು ಮಾತನಾಡಿದ್ದೆ, ಅದೇನು ನಿಂಗೆ ನೋಡ್ಲಿಕ್ಕೆ ಸಂಕಟವ ಕತ್ತೆ? ನೀನು ಒಂದೇ ವಿಡಿಯೋದಲ್ಲಿ ಹೇಗೆ ಜಡ್ಜ್ ಮಾಡಿದಿ, ನನ್ನ ಒಂದು ವಿಡಿಯೋವನ್ನು ಬಂದು ಹೇಗೆ ಜಡ್ಜ್ ಮಾಡಿ. ಅದಲ್ಲದೆ ಪ್ರತಿಯೊಂದು ಯಾರೇ ಒಂದು ಕಮೆಂಟ್ ಹಾಕಿದ್ರು ಅವರು ಮೊದಲು ಎಷ್ಟು ಕಮೆಂಟ್ ಹಾಕ್ತಾರೆ ಅಂತ ಹೇಳಿ ಅದರಲ್ಲಿ ಬರ್ತದೆ. ಇವಳು ನಿನ್ನೆ ಒಂದು ವಿಡಿಯೋದಲ್ಲಿ ಇವಳು ಫಸ್ಟ್ ಟೈಮ್ ಕಮೆಂಟ್ ಹಾಕುದು. ನೀನು ನಂಗೆ ಅಷ್ಟು ಧಮ್ಕಿ ಎಲ್ಲ ಹಾಕಿದೆಯಲ್ಲ, ನೀನು ಫಸ್ಟ್ ಒಂದು ತಿಂಗಳಿಗಿಂತ ಮುಂಚೆ ನಾನು ಎಂತ ಹಾಕಿದ್ದೆ ಅಂತ ಫಸ್ಟ್ ಹೋಗಿ ನೋಡು. ಅದ್ರ ನಂತರ ನನ್ನದು ಕಾಲ ಬುಡಕ್ಕೆ ಬಾ, ಆಯ್ತಾ? ನಿಂಗೆ ಖಾಲಿ ಕಮೆಂಟ್ ಬಾಕ್ಸ್ ಅಲ್ಲೆಲ್ಲ ನೀನು ಬಂದು ಧಮ್ಕಿ ಹಾಕುದು, ನನ್ನ ಎದುರಿಗೆ ಮುಖಾಮುಖ ಬಾ. ನೀನ್ ಕಮೆಂಟ್ ಬಾಕ್ಸ್ ಅಲ್ಲಿ ಧಮ್ಕಿ ಹಾಕಿದ್ರೆ ನಾನು ಡೈರೆಕ್ಟ್ ಫೇಸ್ ಟು ಫೇಸ್ ಮಾಡ್ಲಿಕ್ಕೆ ನಾನ್ ರೆಡಿ ಇದ್ದೇನೆ. ಓಕೆ, ಖಾಲಿ ರೀಲ್ ಅಲ್ಲಿ ಮಾತ್ರ ಅಲ್ಲ ನನ್ನದು ಇದು ಗಟ್ಸ್, ರಿಯಲ್ ಲೈಫ್ ಅಲ್ಲೂ ನಾನು ಇದೇ ರೀತಿ ಇರ್ತೇನೆ. ಫೇಸ್ ಟು ಫೇಸ್ ನೋಡುವ, ನಿನ್ನದು ತಾಕತ್ತು ಗಟ್ಟಿದೆಯಾ, ನನ್ನದು ತಾಕತ್ತು ಗಟ್ಟಿದೆಯಾ ಅಂತ ಹೇಳಿ. ಯಾಕಂದ್ರೆ ನಾನು ಅಶ್ವಿನಿ ಗೌಡವನ್ನು ಮೊದಲಿಗೆ ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ನಾನು ತುಂಬಾ ಹೊಗಳಿದ್ದೆ ಅವಳನ್ನು. ನಾನು ಹೇಳಿದ್ದೆ ನನ್ನದು ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಇಲ್ಲಿ ಹಳೆ ಸಬ್ಸ್ಕ್ರೈಬರ್ಸ್ ಎಲ್ಲ ಇದ್ದಾರೆ, ಅವರು ಕೂಡ ನೋಡಿರ್ಬೋದು ಈ ಒಂದು ವಿಡಿಯೋವನ್ನು. ಸ್ಟಾರ್ಟಿಂಗ್ ಬಿಗ್ ಬಾಸ್ಗೆ ಅಶ್ವಿನಿ ಇವಳು ರಕ್ಷಿತಾ ಶೆಟ್ಟಿ ಎಂಟ್ರಿ ಕೊಡುವಾಗ ನಾನು ಹೇಳಿದ್ದೆ ಅವಳನ್ನು ಅದರ ನಂತರ ಎಲಿಮಿನೇಟ್ ಮಾಡುವಾಗೆ, ಅಂದ್ರೆ ಅವಳಿಗೆ ಆಗುದಿಲ್ಲ ಅಂತ ಹೇಳಿ ಇರ್ತಾರೆ. ಆಗ ಅಶ್ವಿನಿ ಗೌಡ ಹೇಳ್ತಾಳೆ, ಅವಳು ಬರ್ಲಿ ನಮ್ಮ ಲೆಕ್ಕದಲ್ಲಿ, ಯಾಕಂದ್ರೆ ಅವಳು ಸಣ್ಣ ಹುಡುಗಿ, ಅವಳು ಇದ್ರೆ ಒಳ್ಳೇದಲ್ಲ ಅಂತ, ಎಲ್ಲರಿಗಿಂತ ಸಣ್ಣವಳು ಅವಳೇ ಅಂತ ಹೇಳ್ತಾಳೆ. ಆಗ ನಾನು ಆ ಒಂದು ವಿಡಿಯೋ ಕೂಡ ಮಾಡಿದ್ದೆ, ಅಶ್ವಿನಿ ಗೌಡ ಪರವಾಗಿ ಹೇಳಿದ್ದೆ ನಾನು. ನಂಗೆ ಅವಳದು ಹೆಸರು ಕೂಡ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್. ಓಕೆ, ಯಾರದು ಅಶ್ವಿನಿ ಗೌಡದು ಯಾರು ಎಂತ ಅಂತ ನಂಗೆ ಗೊತ್ತೇ ಇಲ್ಲ. ರಕ್ಷಿತಾ ಶೆಟ್ಟಿ ಆದ್ರೆ ನಮ್ಮ ಎಲ್ಲ ಕರಾವಳಿ ಜನರಿಗೆ, ತುಳುನಾಡಿಗೆ, ಎಲ್ಲ ಸ್ಟೇಟಿನವರಿಗೆ ಪರಿಚಯ, ಒಳ್ಳೆ ಫೇಮಸ್ ಇದ್ದಾಳೆ. ಹಾಗಾಗಿ ಇವಳ ಹೆಸರು ನಂಗೆ ಗೊತ್ತಿಲ್ಲಲ್ಲ. ಆಗ ನಂಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಯಾರೋ ಒಂದು ಹೇಳಿದ್ರು ಅವಳ ಹೆಸರು ಅಶ್ವಿನಿ ಗೌಡ ಅಂತ ಹೇಳಿ. ಓಕೆ, ಸರಿಯ ತಪ್ಪ ಅಂತ ನನ್ನ ಓಲ್ಡ್ ಸಬ್ಸ್ಕ್ರೈಬರ್ಸ್ ಇವತ್ತು ಹೇಳ್ಬೇಕು ಕಮೆಂಟ್ ಬಾಕ್ಸ್ ಅಲ್ಲಿ. ನಾನು ಅವಾಗ ಹೇಳಿದ್ದೆ ಅಶ್ವಿನಿ ಗೌಡ ತುಂಬಾ ಒಳ್ಳೇದು, ತಾಯಿ ಹೃದಯ, ಎಲ್ರು ಅವಳನ್ನು ಬೇಡ ಅಂತ ಹೇಳುವಾಗ ಇವಳು ಅಶ್ವಿನಿ ಗೌಡ ಮಾತ್ರ ಪಾಪ ಅವಳಿಗೆ ಅವಳು ಇರ್ಲಿ, ಅವಳು ಬರ್ಲಿ ಅಂತ ಹೇಳಿದಾಳೆ. ಅವಳದು ತಾಯಿ ಹೃದಯ ಅಂತ ಹೇಳಿದ್ದೇನೆ, ಇದು ನನ್ನ ಗುಣ. ಓಕೆ, ಸುಮ್ಮನೆ ಯಾರು ದೂರುದಿಲ್ಲ, ಸುಮ್ಮನೆ ಅವರಿಗೇನು ಹುಚ್ಚು ಬರ್ಲಿಲ್ಲ ಅಥವಾ ವ್ಯೂಸ್ಗೋಸ್ಕರ ನಾನು ನಾಟಕ ಸಹ ಮಾಡುದಿಲ್ಲ. ಯಾವ್ದು ಸರಿ ಯಾವ್ದು ತಪ್ಪಂತ ಹೇಳುವ ಪರಿಜ್ಞಾನ ನಂಗೂ ಕೂಡ ಇದೆ. ಓಕೆ, ನೀನು ಬಂದು ನಂಗೆ ಅಲ್ಲಿ ಬಂದು ಬೊಗಳೋದು ಅಗತ್ಯ ಇಲ್ಲ. ಅದರ ನಂತರ ಇವಳು ಹಾಕ್ತಾಳೆ, ಅವಳು ಚಿಕ್ಕವರಿಗೆ ದೊಡ್ಡವರಿಗೆಲ್ಲ ಅವಳು ರೆಸ್ಪೆಕ್ಟ್ ಕೊಡುದಿಲ್ಲ ಅಂತ ಹೇಳಿ. ಬಾಕಿ ರಘು, ಗಿಲ್ಲಿ, ಕಾವ್ಯ, ಮತ್ತೆ ಮಲ್ಲಮ್ಮ, ಮತ್ತೆ ಚಂದ್ರಪ್ರಭಾ ಅವ್ರ ಹತ್ರ ಎಲ್ಲ ಹೇಗೆ ಒಳ್ಳೇದಿದ್ಲು. ಅವಳಿಗೆ ಮರ್ಯಾದೆ ಕೊಟ್ರೆ ಖಂಡಿತವಾಗ್ಲೂ ಅವಳು ಮರ್ಯಾದೆ ಕೊಡ್ತಾಳೆ. ಅವಳನ್ನು ಪ್ರೀತಿ ಮಾಡಿದ್ರೆ ಖಂಡಿತವಾಗ್ಲೂ ಅವಳು ಕೂಡ ಪ್ರೀತಿ ಮಾಡ್ತಾಳೆ. ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಳ್ಬೇಕಂತೆ. ಇವಳು
ಅಶ್ವಿನಿ ಗೌಡ ಏಕವಚನದಲ್ಲಿ ಎಲ್ಲರನ್ನು ಮಾತನಾಡ್ಬಹುದು. ಇವಳಿಗೆ ಮಾತ್ರ ತಿರುಗಿ ಬೀಳುವಾಗ ಇವಳು ಹೇ 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 ಅಂತ ಹೇಳಿಕ್ಕೆ ಇವಳದು ಮನೆಯ ಅದು ಅಲ್ಲಲ್ಲ. ಬಿಗ್ ಬಾಸ್ ಹೇಳಿದ ನಂತರ ಎಲ್ಲರೂ ಅಲ್ಲಿ ಪಾರ್ಟಿಸಿಪೇಟ್ ಮಾಡುವ ಕಂಟೆಸ್ಟೆಂಟೇ. ಇವಳೇನು ದೊಡ್ಡ ಇದು ಮಾಡಿಕೊಂಡು ಇವಳೊಬ್ಬಳೇ ಅಲ್ಲಿ ಇದು ಅಲ್ಲ, ರಾಣಿ ಅಲ್ಲ, ಗೊತ್ತಾಯ್ತಾ? ಅಲ್ಲಿ ಎಲ್ಲರೂ ಆಟ ಆಡ್ಲಿಕ್ಕೆ ಬಂದದ್ದು, ಏನು ಕಡ್ಲಿ ಪೂರಿ ತಿನ್ಲಿಕ್ಕೆ ಬಂದದಲ್ಲ ಬಿಗ್ ಬಾಸ್ನ ಒಳಗಡೆ. ಅದರ ನಂತರ ಇವಳು ಮೊನ್ನೆ ಸಾಗೇನೆ ರಘು ಕ್ಯಾಪ್ಟನ್ ಆಗಿದ್ದಾನೆ, ಇವಳು ಹೋಗಿ ಅಲ್ಲಿ ಬ್ಯಾಕ್ ಪೇನ್ ಅಂತ ಹೇಳಿ ಕೂತ್ಕೊಂಡಿದ್ದಾಳೆ. ಅವನು ಪಾಪ ಕರಿತಿದ್ದಾನೆ, ಅವನು ಕರೆಯುವಾಗ ಮಾಡ್ತೇನೆ ನಾನು ಮತ್ತೆ ಮಾಡ್ತೇನೆ, 10 ನಿಮಿಷದ ನಂತರ ಮಾಡ್ತೇನೆ ಅಂತ. ಆಗ ಅವನು ರಘು ಕೇಳ್ತಾನೆ, 10 ನಿಮಿಷದ ನಂತರ ನಿನ್ನ ಬ್ಯಾಕ್ ಪೇನ್ ಸರಿ ಆಗ್ತದಂತ. ಅವಾಗ ಇವಳು ವಾಯ್ಸ್ ರೇಸ್ ಮಾಡ್ತಾಳೆ. ಅದರ ನಂತರ ಅವನು ಕ್ಯಾಪ್ಟನ್ ಆದ ನಂತರ ಅವನು ಮಾತನಾಡಬೇಕಲ್ಲ. ಈಗ ಒಬ್ರಿಗೆ ಒಂದು ವಹಿಸಿಕೊಟ್ಟ ನಂತರ ಕೆಲಸ ಅವರವರ ಡ್ಯೂಟಿಯನ್ನು ಮಾಡ್ಬೇಕು. ರಘು ನಿಜವಾಗ್ಲೂ ಅಷ್ಟು ಅಜಾನುಭಾವು ದೇಹ ಹೊಂದಿದ್ರು, ಅವನದು ನಿಜವಾಗ್ಲೂ ಮನಸ್ಸು ತುಂಬಾ ಒಳ್ಳೇದು. ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ಹೇಳಿ ನಮ್ಗೇನು ಜಾಸ್ತಿ ಗೊತ್ತು ಬೇಡ ನೋಡ್ಲಿಕ್ಕೆ, ಗೊತ್ತಾಯ್ತಾ? ಇವಳು ಮೊಸಳೆ ಕಣ್ಣೀರು ಇವತ್ತು ಕೂಗ್ತಾ ಇರ್ತಾಳೆ, ನಾಳೆ ಮತ್ತೆ ಅವರನ್ನೇ ಪುತ್ತ ಅಂತ ಹೇಳ್ತಾ ಇರ್ತಾಳೆ. ಆ ರೀತಿಯ ಕ್ಯಾರೆಕ್ಟರ್ ನಮ್ಮಲ್ಲಿ ಯಾರಿಗೂ ಇಲ್ಲ, ನಮ್ಮ ಕರಾವಳಿ ಜನರಿಗೆ, ಗೊತ್ತಾಯ್ತಾ? ರಕ್ಷಿತಾ ಶೆಟ್ಟಿ ಅವಳಿಗೆ ಅಷ್ಟು ಇದು ಮಾಡಿದ್ರು, ಆದ್ರೂ ಕೂಡ ಅವಳು ಕ್ಷಮೆ ಕೊಟ್ಟು ಅವಳೊಟ್ಟಿಗೆ ಈಗ ಸಹ ನಾನು ಲೈವ್ ನೋಡಿದೆ, ಒಳ್ಳೆ ರೀತಿಯಲ್ಲಿ ಇದ್ದಾಳೆ. ಇದು ರಕ್ಷಿತಾ ಶೆಟ್ಟಿಯ ಗುಣ, ಅದಕ್ಕೋಸ್ಕರ ನಾವು ಅಪ್ರಿಶಿಯೇಟ್ ಮಾಡೋದು, ಬೇರೆ ಯಾವ್ದಕ್ಕೂ ಸಹ ಅಲ್ಲ, ಗೊತ್ತಾಯ್ತಾ? ಅವಳ ಗುಣ ಅಷ್ಟು ಒಳ್ಳೇದುಂಟು. ಇಷ್ಟು ಲಕ್ಷಗಟ್ಟಲೆ ಜನರು ರಕ್ಷಿತಾ ಶೆಟ್ಟಿಯನ್ನು ಯಾಕೆ ಹೊಗಳ್ತಾರೆ, ಯಾಕೆ ಅಷ್ಟು ಫ್ಯಾನ್ಸ್? ಯಾಕಂದ್ರೆ ಆ ಹುಡುಗಿ ಹೇಗೆ ಹೃದಯದಲ್ಲಿ ಉಂಟು ಅದೇ ರೀತಿ ನಾಲಗೆಯಲ್ಲಿ ಮಾತನಾಡ್ತಾಳೆ, ಮುಗ್ಧತೆ ಇದೆ. ನೀನು ಹೇಳಿಕೊಡ್ಬೇಡ ಅವಳು ದೊಡ್ಡವರಿಗೆ ರೆಸ್ಪೆಕ್ಟ್ ಕೊಡುದಿಲ್ಲ ಅಂತ, ನಿನ್ನಿಂದ ಅವಳು ಕಲಿಬೇಕ ಇಲ್ಲ. ಅವಳು ಅಷ್ಟು ಮೆಚೂರ್ಡ್ ಮೈಂಡ್ ಇದ್ರಿಂದ ಬಿಗ್ ಬಾಸ್ಸಿನ ಒಳಗಡೆ ಹೋಗಿದ್ದಾಳೆ, ಅಷ್ಟು ಸಬ್ಸ್ಕ್ರೈಬರ್ಸ್ ಅವಳದು ಗೇನ್ ಆಗಿದ್ದಾರೆ. ನೀನು ನಂಗೆ ಬಂದು ಹೇಳಿಕೊಡುದು ಅಗತ್ಯನೇ ಇಲ್ಲ, ಗೊತ್ತಾಯ್ತಾ? ಮತ್ತೆ ಕಂಪೇರ್ ಮಾಡಬೇಡ ಅವಳಿಗೆ, ಅಶ್ವಿನಿ ಗೌಡಿಗೆ ಮತ್ತೆ ರಕ್ಷಿತಾ ಶೆಟ್ಟಿಗೆ ಕಂಪೇರ್ ಮಾಡಬೇಡ. ಯಾಕಂದ್ರೆ ಈ ಹುಡುಗಿ ಸಣ್ಣ ವಯಸ್ಸಾದ್ರೂ ಅವಳಿಗೆ ಮೆಚೂರ್ಡ್ ಮೈಂಡ್, ಎಷ್ಟೋ ಪ್ರಬುದ್ಧತೆ ಅವಳ ಮೈಂಡ್ ಅಲ್ಲಿ ಇದ್ದೆ, ಗೊತ್ತಾಯ್ತಾ? ಇವಳು ಒಂದು ದಿನ ಕೂಗುದು, ಇನ್ನೊಂದು ದಿನ ಅಲ್ಲಿ ಅವರೊಟ್ಟಿಗೆ ಮಿಂಗಲ್ ಆಗುದು. ಇವಳದು ಗೇಮ್, ಇವಳು ಯಾವ ರೀತಿ ಗೇಮ್ ಆಟ ಆಡ್ತಾನೆ ಇದ್ದಾಳೆ ಅಶ್ವಿನಿ ಗೌಡ. ಅದರ ನಂತರ ಜಗಳ ಮಾಡ್ತಾಳೆ, ನಿನ್ನೆ ಬ್ಯಾಕ್ ಪೇನ್ ಅಂತ ಹೇಳಿ ಇದು ಮಾಡ್ತಾಳೆ. ಅದರ ನಂತರ ಅಶ್ವಿನಿ ಅಂತ ಹೇಳು ಅಲ್ಲ, ಈಗ ಪ್ರತಿಯೊಂದು ಮನುಷ್ಯರಿಗೆ ಒಂದೊಂದು ಹೆಸರು ಇಡ್ತಾರೆ. ಅವರನ್ನು ದೀಪ ಅವರೇ, ನನ್ನದು ಹೆಸರು ದೀಪ, ಗೊತ್ತಾಯ್ತಾ? ದೀಪ ಅವರೇ, ಅಶ್ವಿನಿ ಅವರೇ, ಹಾಗೆ ಯಾರಾದ್ರೂ ಹೇಳ್ತಾರ? ಬಿಗ್ ಬಾಸ್ ಹೇಳಿದ ನಂತರ ಒಳಗಡೆ ಎಲ್ಲರೂ ಒಂದು ಫ್ಯಾಮಿಲಿ ತರನೇ ಇರ್ತಾರೆ. ಹಾಗೆ ಅಶ್ವಿನಿ ಒಂದು ಇದು ಮಾಡಿ ಅಂತ ಹೇಳುವಾಗ ಇವಳು ಹೇಳ್ತಾಳೆ, ಏಕವಚನದಲ್ಲಿ ಮಾತನಾಡಿದೆ, ನೀನು ಏಕವಚನದಲ್ಲಿ ಇವಳು ಯಾರಿಗೆ ಸಹ ಎಲ್ಲರಿಗೆ ಅದ್ರ ಒಳಗಡೆ ಯಾರಿಗೆ ರೆಸ್ಪೆಕ್ಟ್ ಕೊಡ್ತಾಳೆ ಇವಳು? ಫಸ್ಟ್ ಆಫ್ ಆಲ್ ನೀನು ಹೇಳು, ನೀನು ಅವಳ ಪರವಾಗಿ ನಿನ್ನೆ ದೊಡ್ಡ ಜನರಾಗಿ ಮಾತನಾಡಿದಲ್ಲ, ನೀನು ಹೇಳು. ನೀನು ಹೇಳ್ತಿಲ್ಲ ಅವಳು ರಕ್ಷಿತಾ ಶೆಟ್ಟಿ ಯಾರಿಗೆ ಸಹ ಮರ್ಯಾದೆ ಕೊಡುದಿಲ್ಲ ಅಂತ ಹೇಳಿ. ಇವಳು ಅಶ್ವಿನಿ ಗೌಡ ಬೇರೆಯವರಿಗೆ ಎಷ್ಟು ಮರ್ಯಾದೆ ಕೊಡ್ತಾಳೆ? ಇವಳು ಏಕವಚನದಲ್ಲಿ ಮಾತನಾಡ್ಬಹುದು ನಿನ್ನ ಲೆಕ್ಕದಲ್ಲಿ. ಬೇರೆಯವರು ಇವಳಿಗೆ ಏಕವಚನ ಮಾತನಾಡಬಾರ್ದಂತ ಏನು ರೂಲ್ಸ್ ಇದೆಯಾ? ಏನು ರಘು ಏನು ಇವಳದು ಮನೆಯ ಜೀತದಾಳ್ವಾ? ಇವಳು ಅವನಿಗೆ ಹೇಳಿಕೆ. ಅದ್ರ ನಂತರ ನಾನು ಊಟ ಮಾಡುದಿಲ್ಲ ನಂಗೆ ಬೇಡ ಅಂತ ಹೇಳಿ ಗೊಳೋ ಅಂತ ಹೇಳ್ತಿರ್ತಾಳೆ. ಇವಳಂದ್ರೆ ಇದು ಎಂತ ಹೇಳ್ತಾರೆ, ಅಟೆನ್ಷನ್ ಸೀಕರ್. ಇವಳಿಗೆ ಎಲ್ಲರದ್ದು ಅಟೆನ್ಷನ್ ಬೇಕು. ನಾನೊಂದು ಇವತ್ತೊಂದು ಹೋಗ್ತಾ ಇದ್ರೆ, ನಾಟಕ ಮಾಡ್ತಾ ಇದ್ರೆ ನನ್ನದೇ ಹೈಲೈಟ್ಸ್ ಆಗ್ತಾ ಇರ್ತದೆ ಅಂತ ಹೇಳಿ. ಮೋಸ್ಟ್ಲಿ ಇದು ಎಂತ ಗೊತ್ತಾ, ಇದು ಆಲ್ಮೋಸ್ಟ್ ಸೆಟ್ಟಿಂಗ್ ಆಗಿದೆ. ಈ ರೀತಿ ಇರ್ಬೇಕಂತ. ಹಾಗೆ ನಿಮ್ಮದು ತಾರತಮ್ಯ ಇದ್ರೆ, ಹಾಗೆ ನೀವು ಭೇದ ಭಾವ ಮಾಡುದಿದ್ರೆ ಯಾಕೆ ಬೇರೆಯವರನ್ನು ಅಲ್ಲಿಗೆ ಬಿಗ್ ಬಾಸ್ಸಿನ ಒಳಗಡೆ ಕರೆಬೇಕು ಅಂತ ನಾನು ಅದೇ ಒಂದು ಕೇಳುದು ನಿಮ್ಗೆ. ಈ ರೀತಿ ಪಾರ್ಶಾಲಿಟಿ ಮಾಡ್ತಿದ್ರೆ, ಈ ರೀತಿ ಭೇದ ಭಾವ ಮಾಡ್ತಿದ್ರೆ ನೀವು ಬಡವರ ಮಕ್ಕಳನ್ನು ಯಾಕೆ ಕರೆಯೋದು? ಓಕೆ, ಇವರ ಮುತ್ತಾತ ಪಿತ್ರಾರ್ಜಿತ ಆಸ್ತಿಯಿಂದ ಒಳ್ಳೆ ಧನಿಕರಾಗಿರ್ಬಹುದು, ಆದ್ರೆ ಈ ಹುಡುಗಿ ಇವಳೇ ಸ್ವಂತ ದುಡ್ದು ಒಂದು ಮನೆಯನ್ನು ತೆಗೆದಿದ್ದಾಳೆ. ಇದು ರಕ್ಷಿತಾ ಶೆಟ್ಟಿಯ ಟ್ಯಾಲೆಂಟ್. ನೀನು ಅವಳ ಪರವಾಗಿ ದೊಡ್ಡ ಕತ್ತೆಯಾಗಿ ಮಾತನಾಡ್ತಿಯಲ್ಲ, ನಾನು ನಿಂಗೆ ಹೇಳುದ ಕತ್ತೆ, ನಿಂಗೆ ಹೇಳುದು. ನೀನು ಅವಳ ಪರವಾಗಿ ಈ ಹುಡುಗಿ ಕಷ್ಟದಲ್ಲಿ ಬಡತನದಲ್ಲಿ ಹುಟ್ಟಿದವಳು, ಅದರ ನಂತರ ಹಾರ್ಡ್ ವರ್ಕ್ ಮಾಡಿ ಅವಳು ಮನೆ ತಗೊಂಡಿದ್ದಾಳೆ. 24 ವರ್ಷದಲ್ಲಿ ಮನೆ ತಗೊಳ್ಳೋದಂದ್ರೆ ನಿಜವಾಗ್ಲೂ ಗ್ರೇಟ್. ನಾನು ಅಪ್ರಿಶಿಯೇಟ್ ಮಾಡ್ತೇನೆ. ಫಸ್ಟ್ ಆಫ್ ಆಲ್ ನಾನು ಅಪ್ರಿಶಿಯೇಟ್ ಮಾಡ್ತೇನೆ. ತುಂಬಾ ಪ್ರೌಡ್ ಫೀಲ್ ಆಗ್ತದೆ. ಆ ಹುಡುಗಿ, ಸಣ್ಣ ಹುಡುಗಿ, ಆ ವಯಸ್ಸಲ್ಲಿ ಅವಳು ಮನೆ ತಗೊಂಡಿದ್ದಾಳೆ ಅಂತ ಹೇಳಿ ಬೇರೆಯವರಾಗಿ ಚೆಲ್ಲು ಎಲ್ಲ ಮಾಡುದಿಲ್ಲ. ಅವಳ ಮುಗ್ಧತೆಯಲ್ಲಿ ಅವಳು ಮಕ್ಕಳಾಗಿ ಆಡ್ತಾಳೆ. ಅದು ಮಕ್ಕಳಾಗಿ ಆಡುವ ವಯಸ್ಸು 24 ವರ್ಷ. ಏನು ದೊಡ್ಡ ಮುದುಕಿಯ ಏಜ್ ಅಲ್ಲ, ಅದು ಮಕ್ಕಳ ಏಜ್. ಇನ್ನೊಬ್ಬ ಬಂದು ನಂಗೆ ಕೇಳ್ತಾನೆ, ಅವಳಿಗೆ ಕತ್ತೆ ವಯಸ್ಸು ಹೇಳ್ತಿರಲ್ಲ, ನಿಮ್ಮ ವಯಸ್ಸು ಎಷ್ಟಂತ. ಯಾಕೆ ನೀನ್ ನಂಗೆ ಗಂಡು ಹುಡುಕ್ತೇನಾ ನೀನ್ ನನ್ನ ವಯಸ್ಸು ಕೇಳಲಿಕ್ಕೆ? ಅವಳು ಬೇರೆಯವರಿಗೆ ಎಲ್ಲ ಇದು ಮಾಡುವಾಗ, ಈಗ ನಾನು ಮೊನ್ನೆ ಹೇಳಿದ್ದೆ, ಅವಳು ಮಗಳ ವಯಸ್ಸಿನವಳು ಯಾರು, ರಕ್ಷಿತಾ ಶೆಟ್ಟಿ. ಇವಳು ಯಾಕೆ ತಾಯಿಯ ವಯಸ್ಸಿನವಳು, ಇವಳು ಯಾಕೆ ಸಣ್ಣ ಹುಡುಗಿಗೆ ಬೈಯುದಂತ ಹೇಳಿದಕ್ಕೆ ಹಳೆ ವಿಡಿಯೋವನ್ನು ತೆಗೆದುಕೊಂಡು ಇವನು ನಂಗೆ ಕೇಳ್ತಿದ್ದಾನೆ. ನನ್ನ ವಯಸ್ಸು ಕೂಡ ಸೇಮ್ ಅವಳಷ್ಟೇ, 40+, ಗೊತ್ತಾಯ್ತಾ? ಅವಳ ಮಗನಷ್ಟೇ ನನ್ನದು ಕೂಡ
ಮಗ ಇದ್ದಾನೆ, ಸ್ಟೂಡೆಂಟ್, ನನ್ನದು ವಯಸ್ಸು ತೆಗೆದುಕೊಂಡು ನಿಂಗೆ ಏನಾಗ್ಲಿಕ್ಕೆ ಉಂಟ? ನೀನೆಂತ ನಂಗೆ ಗಂಡು ಹುಡುಕ್ತೇನ? ಕತ್ತೆ ಜಾತಿಯವ. ಕತ್ತೆ ಅಂತ ಯಾರಿಗೆ ಸೇರ್ತಾರೆ? ನಾನು ಎಲ್ಲೂ ನನ್ನ ವಿಡಿಯೋದಲ್ಲಿ ನಾನು ಸ್ವೀಟ್ 16 ಅಂತ ಹೇಳಿಲ್ಲ. ನನ್ನ ವಯಸ್ಸು ತಗೊಂಡು ನಿಂಗೇನಾಗ್ಬೇಕಂತಿಲ್ಲವಾ? ನಿನ್ನದೆಷ್ಟುಂಟು ಅಷ್ಟು ನೋಡ್ಕೊಂಡು ಮುಚ್ಕೊಂಡು ಹೋಗು. ಮತ್ತೆ ಇವಳಿಗೆ ಸಹ ನಾನು ಹೇಳುದು, ಯಾರಿಗೆ? ಸರಿತನಿಗೆ. ಅದು ಇದ್ರಲ್ಲಿ ಮೇನ್ ಇದ್ರಲ್ಲಿ ನೋಡುವಾಗ ಡಿವಿ ಅಂತ ಬರ್ತಾ ಉಂಟು, ದೇವರದು DP ಬೇರೆ ಕೇಳಿ ಇಂತ ಹೊಲಸು ಮನಸ್ಸಿದ್ದವರಿಗೆ, ಕತ್ತೆಗಳಿಗೆ. ಇವಳು ನಂಗೆ ಬಂದು ಇದ್ರಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಧಮಕಿ ಆಗ್ತಾಳೆ, ಕತ್ತೆ. ಅದ್ರ ನಂತರ ಅವಳೊಂದು ಉಪವಾಸ ಕೂತ್ಕೊಂಡಿದ್ದಾಳಲ್ಲ, ಈಗ ಸರಿ ಇದ್ದಾಳೆ, ಕಾಫಿ ಎಲ್ಲ ಮಾಡ್ಕೊಂಡಿದ್ದಾಳೆ. ಒಂದು ದಿನ ಕೂಗುದಂತೆ. ಅದ್ರ ನಂತರ ಜಾಹ್ನವಿ ಅಶ್ವಿನಿ ಗೌಡ ಒಂದ್ಸಲ ಬ್ರೇಕಪ್, ಅವರಿಗೆ ಒಂದು ಫೈಟರ್ ಆಗಿ ನಾಟಕ ಮಾಡುದು, ಮತ್ತೆ ಒಟ್ಟಿಗೆ ಹೋಗುದು, ಕುಚ್ 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 ಅಂತ. ಇವರು ಯಾವ್ದು ಸಹ ನಿಯಮ ಉಲ್ಲಂಘನೆ ಮಾಡ್ಬೋದು. ಬಾತ್ರೂಮ್ ಅಲ್ಲಿ ಹೋಗಿ ಮೈಕ್ ತೆಗೆದು ಮಾತನಾಡಿದ್ರೆ, ಬಾಕಿಯವರು ಮಾಡಿದ್ರೆ ಇವಳು ಹಾರಿಕೊಂಡು ಹೋಗ್ತಾಳೆ. ಏಕವಚನ ಇವಳು ಮಾತನಾಡ್ಬೋದು. ಮತ್ತೆ ಇನ್ನೊಂದು ರಕ್ಷಿತಾ ಶೆಟ್ಟಿಗೆ, ನಂಗೆ ಯಾಕೆ ಅಶ್ವಿನಿ ಗೌಡ ನಾನು ನೋಡಿದ್ರೆ ಆಗುದಿಲ್ಲ ಅಂತ ಹೇಳಿದ್ರೆ, ಇವಳು ಅವಳನ್ನು ಜಾತಿ ನಿಂದನೆ ಮಾಡಿದ್ದಾಳೆ. ಎಸ್ ಕ್ಯಾಟಗರಿ ಹೇಳಿದಾಳೆ. ಮೊನ್ನೆ ಅಮಾವಾಸ್ಯೆ ಅಂತ ಹೇಳಿದಾಳೆ. ಇದೆಲ್ಲ ಹೇಳುವ ಅಗತ್ಯ ಉಂಟಾ? ಇದು ನಿಜವಾಗ್ಲೂ ಉಂಟಲ್ಲ ಸುದೀಪ್ ಸರ್, ನಾಳೆದು ಇದ್ರಲ್ಲಿ ವೀಕೆಂಡ್ ಅವರದ್ದು ಕ್ಲಾಸ್ ಇರ್ತದಲ್ಲ, ಆಗ ಈ ಒಂದು ವಿಷಯವನ್ನು ಅಶ್ವಿನಿ ಗೌಡಗೆ ನೀವು ಕೇಳಲೇಬೇಕು. ಅಮಾವಾಸ್ಯೆ ಅಂತ ಹೇಳಿ ಯಾವ ಇದ್ರಲ್ಲಿ ಹೇಳಿದ್ಲು? ನೀವೆಂತ ಅದರಲ್ಲಿ ಒಳಗಡೆ ಯಾರಿಗಾದ್ರೂ ಜಾತಿ ನಿಂದನೆ ಅಥವಾ ಇದು ಕಲ್ಲರಿಗೆ ಹೇಳುದು, ಬಣ್ಣಕ್ಕೆ ಹೇಳುದು, ಬಾಡಿ ಶೇಮಿಂಗ್, ಇದೆಲ್ಲ ಯಾಕೆ? ಇದೆಲ್ಲ ಮಾಡೋದಿದ್ರೆ ನೀವು ನಿಮ್ಮ ಇದು ಶ್ರೀಮಂತರನ್ನ ಇಟ್ಕೊಂಡು ಗೇಮ್ಸ್ ಆಡ್ಬಹುದಲ್ಲ, ಯಾಕೆ ಬಡವರ ಮಕ್ಕಳನ್ನು ಕರೆದು ಒಳಗಡೆ ಕುತ್ಕೊಂಡಿಸಿ ಇನ್ಸಲ್ಟ್ ಮಾಡಿಸುದು? ನಮ್ಗೆ ಬೇಸರ ಆಗುದಿಲ್ವಾ? ನಾವು ಸಹ ಖಂಡಿತ ಸ್ವರ ತೆಗಿತೇನೆ. ಅವಳಿಗೆ ಅಮಾವಾಸ್ಯೆ ಹೇಳಿದ್ದಾರೆ ಮೊನ್ನೆ. ಅಮಾವಾಸ್ಯೆ ಹೇಳಿದ್ದು ಯಾಕೆ ಅಂತ ಹೇಳಿ ಸುದೀಪ್ ಸರ್ ಈಗ ನಾಳೆದಿದ್ರಲ್ಲಿ ಕೇಳ್ಬೇಕು. ಯಾಕಂದ್ರೆ ಇವಳು ಎಂತ ಸಹ ಬೇರೆಯವರಿಗೆ ಹೇಳ್ಬೋದು, ಇವಳಿಗೆ ಒಂದು ಏಕವಚನದಲ್ಲಿ ಹೇಳುವಾಗ ಇವಳಿಗೆ ಒಂದು ಮೈಯಲ್ಲಿ ಇದು ಭೂತ ಬರೋದು, ಹೇ 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 ಅಂತ ಹೇಳಿ. ಇವಳದಂತ ಮನೆಯ ಕೆಲಸದವರಿದ್ದಾರ. ಅದರ ನಂತರ ಧ್ರುವಂತ್ ಹಿಂದುಗಡೆಯಿಂದ ಇವಳನ್ನು ರಕ್ಷಿತನನ್ನು ಫುಲ್ ದೂರ ಎದುರುಗಡೆ ಏನು ಇಲ್ಲದಾಗೆ, ಇವಳಿಗೆ ಮಾತ್ರ ಕ್ಲಿಯರ್ ಆಗಿ ಗೊತ್ತಾಗಿದೆ ರಕ್ಷಿತಾ ಶೆಟ್ಟಿಗೆ ಇವನು ತುಂಬಾ ಇದು ನಯವಂಚಕ ಅಂತ ಹೇಳಿ. ಧ್ರುವಂತಿಗೆ ನಾನು ಒಂದೇ ಹೇಳುದು, ನಾ ಗರ್ಕ ನಾ ಘಾಟಕ, ಆಚೆಸಲ್ಲ ಈಚೆಸಲ್ಲ. ಅವನು ಬರೀ ಆಚಿಂದ ಈಚೆಗೆ ಬಕೆಟ್ ರಾಜ್ ಅಂತ ಹೇಳ್ತಾರಲ್ಲ, ಆ ರೀತಿ ಅವನು. ಧ್ರುವಂತು ನಿಜವಾಗ್ಲೂ ಉಂಟಲ್ಲ, ಅವಳಿಗೆ ಅಷ್ಟು ನೀನ್ ಇನ್ಸಲ್ಟ್ ಮಾಡಿದಲ್ಲ, ನೀನ್ ಮಂಗಳೂರಿಗೆ ಬಂದ ನಂತರ ಅಥವಾ ಕರಾವಳಿ ಜನರನ್ನು ಇದು ಮಾಡಿದ ನಂತರ ನಿಂಗೆ ಏನು ಎಲ್ಲ ಅವಸ್ಥೆ ಆಗ್ತದೆ ಅಂತ ಫಸ್ಟ್ ನೋಡು. ಓಕೆ, ಅವಳನ್ನು ಪ್ರೀತಿ ಮಾಡೋರು ಎಲ್ಲರಿದ್ದಾರೆ. ಸೊ ಹಾಗಾಗಿ ನೀವು ಒಂದು ವಿಡಿಯೋದಲ್ಲಿ ಯಾರನ್ನು ಜಡ್ಜ್ ಮಾಡ್ಲಿಕ್ಕೆ ಬರ್ಬೇಡಿ. ಓಕೆ, ನಾನು ಹೇಳುದು. ಯಾಕಂದ್ರೆ ಸುಮ್ಮನೆ ಕುತ್ಕೊಳ್ಬಹುದು, ಎಷ್ಟು ಅಂತ ಸುಮ್ಮನೆ ಕುತ್ಕೊಳ್ಳೋದು. ಒಬ್ಬರ ಬಗ್ಗೆ ಮಾತನಾಡುವಾಗ ನಿಂದನೆ ಮಾಡೋದು ಏನು ಅಗತ್ಯ ಉಂಟಾ? ಬಿಗ್ ಬಾಸ್ಗೆ ಎಲ್ಲರನ್ನು ಯಾಕೆ ಕರೆಯೋದು? ಜಾತಿ ನಿಂದನೆ ಮಾಡ್ಲಿಕ್ಕೆ ಅಥವಾ ಬಾಡಿ ಶೇಮಿಂಗ್ ಅಥವಾ ಕಲರ್ ಬಗ್ಗೆ ಎಲ್ಲ ಅಮಾವಾಸ್ಯೆ ಎಲ್ಲ ಹೇಳಿಕ್ಕೆ ಅಗತ್ಯ ಉಂಟು ಇವಳಿಗೆ? ಇವಳು ಯಾರು ಅವಳಿಗೆ ಅಮಾವಾಸ್ಯೆ ಅಂತ ಹೇಳುವವಳು ಯಾರು? ಇವಳು ಸರ್ಗೂ ನಾನು ಹೇಳುದು, ನೀವು ತಾರತಮ್ಯ ಮಾಡಬೇಡಿ. ವೀಕೆಂಡ್ ಅಲ್ಲಿ ಈ ಒಂದು ಪ್ರಶ್ನೆ ನೀವು ಕೇಳಲೇಬೇಕು. ಅಮಾವಾಸ್ಯೆ ಅಂತ ರಕ್ಷಿತನಿಗೆ ಯಾಕೆ ಹೇಳಿದಂತ ಅವಳು ಸಾರಿ ಕೇಳಲೇಬೇಕು ಇವಳಿಗೆ, ರಕ್ಷಿತಾ ಶೆಟ್ಟಿಗೆ ಎಲ್ಲರ ಪರವಾಗಿ ಅಲ್ಲಿ ಕುತ್ಕೊಂಡು ಸಾರಿ ಕೇಳ್ಬೇಕು. ಯಾಕಂದ್ರೆ ಅದು ಜಾತಿ ನಿಂದನೆ, ಕಲ್ಲರಿಗೆ ಅದು ಇದು ಎಲ್ಲ ಹೇಳುದು ನಿಜವಾಗ ಸರ್ವತಃ ತಪ್ಪು. ಓಕೆ, ಸೊ ಇವರು ಏನೋ ಬೇಕಾದ್ರೆ ಮಾಡ್ಬೋದು. ಪಾಪದವರು ಮಾಡಿದ್ರೆ ಅವರಿಗೊಂದು ಕಾನೂನು, ಶ್ರೀಮಂತರಿಗೊಂದು ಕಾನೂನು. ನಿಮ್ಮ ಲೆಕ್ಕದಲ್ಲಿ ನೀವು ತಾರತಮ್ಯ ಮಾಡದೆ ಯಾವುದೇ ಒಂದು ಭೇದ ಭಾವ ಇಲ್ಲದೆ ಖಂಡಿತವಾಗ್ಲೂ ನಾಳೆ ಇವಳಿಗೆ ಯಾರಿಗೆ ಅಶ್ವಿನಿ ಗೌಡನಿಗೆ ನೀವು ಕ್ಲಾಸ್ ತಗೊಳ್ಳೇಬೇಕು. ಅವಳ ಪರವಾಗಿ ಕೂಡ ಈ ರಕ್ಷಿತನಿಗೆ ನೀವು ಮಾತನಾಡುವಾಗ ಪಾಪ ಅವಳು ತಡವರಿಸ್ತಾ ಇರ್ತಾಳೆ. ಯಾರನ್ನಾದ್ರೂ ಒಂದು ಹೇಳುವಾಗ ಅವಳಿಗೆ ಗೇಲಿ ಮಾಡುದಲ್ಲ ಸರ್. ನಾನು ನಿಮ್ಗೆ ಸುದೀಪ್ ಸರ್ಗೆ ನಾನು ನೇರ ಹೇಳುದು, ಅವಳಿಗೆ ಗೇಲಿ ಮಾಡಬೇಡಿ, ನಿಮ್ಮ ಪಿತ್ತ ಸಹ ನೆತ್ತಿಗೇರಿಸಬೇಡಿ. ಓಕೆ, ಪಿತ್ತ ನೆತ್ತಿಗೆ ಏರಿದ್ರೆ ಒಂದು ಪುನರ್ಪುಳಿ ಜ್ಯೂಸ್ ಕುಡೀರಿ ಅಂತ ನಾನು ನಿಮ್ಗೆ ಹೇಳುದು. ನೀವು ಅದೇ ರೀತಿ ನೀವು ಅವಳಿಗೆ ಯಾವ ರೀತಿ ವಾಯ್ಸ್ ರೇಸ್ ಮಾಡಿ ಮಾತನಾಡ್ತೀರಿ, ಅದೇ ರೀತಿ ನಾಳೆ ಅಶ್ವಿನಿಗೆ ಕೂಡ ಕ್ಲಾಸ್ ತಗೊಳ್ಳೇಬೇಕು. ಇಷ್ಟೇ ನಾನು ಹೇಳಲಿಕ್ಕೆ ಇರೋದು. ಸೊ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿದಿರಾ ಅವರೆಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ನಿಮ್ಮದು ಹೀಗೇನೆ ಸಪೋರ್ಟ್ ಇರ್ಲಿ. ಬಾಯ್, ಟೇಕ್ ಕೇರ್ ಆಲ್ ಆಫ್ ಯು.